ಸುರತ್ಕಲ್ನ ಶ್ರೀ ತಾರಾ ಟವರ್ಸ್ನಲ್ಲಿ ಏನ್ಷಿಯಂಟ್ ಫುಡ್ ಬಜಾರ್ ಎಂಬ ಸಾವಯವ ಸಿರಿಧಾನ್ಯ ಉತ್ಪನ್ನ ಮಾರಾಟ ಮಳಿಗೆ ಶುಭಾರಂಭಗೊಂಡಿತು. ಆರೋಗ್ಯವೇ ಭಾಗ್ಯ ಎಂಬ ಧ್ಯೇಯವಾಕ್ಯವನ್ನ ಮುಂದಿಟ್ಟುಕೊಂಡು ಪಿಎಚ್ಎಂ ರಫೀಕ್ ಮಾಲಕತ್ವದಲ್ಲಿ ಏನ್ಷಿಯಂಟ್ ಫುಡ್ ಬಜಾರ್ ಉದ್ಘಾಟನೆಗೊಂಡಿತ್ತು. ಸಾವಯವ ಸಿರಿಧಾನ್ಯ ಉತ್ಪನ್ನ ಮಾರಾಟ ಮಳಿಗೆಯನ್ನ ಶಾಸಕ ಮೊಯ್ದೀನ್ ಬಾವಾ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇವತ್ತಿನ ದಿನಗಳಲ್ಲಿ ಮಾರಕ ರೋಗಗಳು ಹೆಚ್ಚಾಗುತ್ತಿದ್ದು ಅದನ್ನ ತಡೆಗಟ್ಟಲು ಸಿರಿಧಾನ್ಯಗಳ ಸೇವನೆ ಅತ್ಯಗತ್ಯ ಎಂದು ಹೇಳಿದ್ರು. ಅರ್ಥ ಮಾಡಿ ಇವತ್ತು ತಿಳಿದುಕೊಳ್ಬೇಕಾಗ್ತದೆ. ಇವತ್ತು ಮತ್ತು ಹಿಂದೆ ನಮ್ಮ ಪೂರ್ವಜರಿರುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಫರ್ಟಿಲೈಸರ್ ಗೊಬ್ಬರದ ವ್ಯವಸ್ಥೆಗಳಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು 100 ವರ್ಷಗಳ ಕಾಲ ಡಾಕ್ಟರ್ಗಳಿಲ್ಲದೆ ನಾಟಿ ಔಷಧಗಳು ಜ್ವರ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ಏನೋ ರೋಗಗಳನ್ನು ಜಾಸ್ತಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಇವತ್ತು ಮತ್ತು ಅಂದು ಯಾತಕ್ಕಾಗಿ ನಮ್ಮ ಈ ಒಂದು ಸಮಾಜ ಬದಲಾವಣೆ ಆಗಿದೆ ಅಂತ ಹೇಳುವಂಥ ಪ್ರಶ್ನೆಗೆ ಉತ್ತರನೇ ಏನ್ಷಿಯಂಟ್ ಫುಡ್ ಬಜಾರ್. ಇದೇ ವೇಳೆ ಎಂಜೆಎಂ ಕೀಲೂರಿನ ಪ್ರೆಸಿಡೆಂಟ್ ಅಸಯ್ಯದ್ ಶಿಹಾಬುದ್ದೀನ್ ಸಖಾಫಿ ಅಲ್ ಹೈದ್ರೋಸಿ ತಂಗಲಬರು ದುವಾ ನೆರವೇರಿಸಿದ್ರು. ಈ ಸಂದರ್ಭ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸಾವಯವ ಕೃಷಿ ಪ್ರಾದೇಶಿಕದ ದೇವದಾಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಗುಣಶೇಖರ್ ಶೆಟ್ಟಿ, ಸೋಮಶೇಖರ್, ನಾಗರಾಜ್, ಅಬ್ದುಲ್ ಬಶೀರ್, ವಿಜಯಶಂಕರ್ ಸುರತ್ಕಲ್, ಎಂಜೆ ಶೆಟ್ಟಿ ಕುಳಾಯ್, ಪಿಎಚ್ಎಂ ರಫೀಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.